ಒಂಟಿ ಮಹಿಳೆ ಇರುವಂತಹ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಗಳು ಮಹಿಳೆಯನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿ ಚಿನ್ನಾಭರಣವನ್ನ ದರೋಡೆಗೈದ ಘಟನೆ ವಿಟ್ಲದ ಕಾನತಡ್ಕ ಎಂಬಲ್ಲಿ ನಡೆದಿದೆ. ಕಾನತಡ್ಕ ಜುಮ್ಮಾ ಮಸೀದಿ ಮುಂಭಾಗದಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ಆಟೋ ಚಾಲಕ ರಫೀಕ್ ಅವರು ವಾಸ ಮಾಡ್ತಾ ಇದ್ರು. ರಫೀಕ್ ಅವರು ಶುಕ್ರವಾರ ಮಸೀದಿಗೆ ತೆರಳಿದ್ರು. ಅವರ ಜೊತೆಗೆ ಅವರ 10 ವರ್ಷದ ಪುತ್ರ ಕೂಡ ತೆರಳಿದ್ರು. ಈ ಸಂದರ್ಭದಲ್ಲಿ ಅವರ ಪತ್ನಿ ಜೈನಾಬ್ ಅವರು ಒಬ್ಬರೇ ಮನೆಯಲ್ಲಿದ್ರು. ಈ ಬಗ್ಗೆ ಮಾಹಿತಿ ಪಡೆದಂತಹ ವ್ಯಕ್ತಿಯು ಮಹಿಳೆಯನ್ನ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಹಲ್ಲೆಯನ್ನ ನಡೆಸಿದ್ದಾನೆ. ಇವರ ಸುತ್ತಲೂ ಮನೆಗಳಿದ್ದು ಯಾರ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬೆಳಕಿಗೆ ಬಂದಿಲ್ಲ. ಪತಿ ಮಸೀದಿಯಿಂದ ವಾಪಸ್ಸಾದ ಸಂದರ್ಭ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ವಿಟ್ಲ ಪೊಲೀಸರು ಭೇಟಿ ನೀಡಿದ್ದಾರೆ.